ಕೊರಟಗೆರೆ ತಾಲೂಕಿನ ಚೆನ್ನರಾಯನದುರ್ಗ ಹೋಬಳಿಯ ಸಂಜೀವಿನಿ ತಾಣ ಸಿದ್ದರ ತಪೋಭೂಮಿ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಭಕ್ತರ ಒತ್ತಾಯದಂತೆ ದೇವಾಲಯದ ಆವರಣದಲ್ಲಿ ನಡೆಯಿತು. ನಿಗದಿಯಾದ ದಿನದಂದು ತಾಲೂಕು ದಂಡಾಧಿಕಾರಿಗಳು ಸಿದ್ದರ ಬೆಟ್ಟ ಕ್ಷೇತ್ರಕ್ಕೆ ಆಗಮಿಸಿ ನೈಜ ಪರಿಸ್ಥಿತಿಯನ್ನು ತಿಳಿದುಕೊಂಡು ಭಕ್ತರ ಬೇಡಿಕೆಗಳಾದ ಶೌಚಾಲಯ, ಕುಡಿಯುವ ನೀರು, ಸ್ನಾನಗೃಹಗಳ ಸ್ವಚ್ಛತೆ ಹಾಗೂ ಕ್ಷೇತ್ರದ ಸ್ವಚ್ಛತೆಯ ಬಗ್ಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಎಲ್ಲಾ ಬೇಡಿಕೆಗಳನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ನಡೆಯುವುದರೊಳಗೆ ಬಗೆಹರಿಸಲಾಗುವುದು ಎಂದರು. ಗೌರ್ಮೆಂಟ್ ದುಡ್ಡು ವಾಪಸ್ ಯಾರನ್ನ ಕೊಡೋದಿಲ್ಲ, ನನ್ನ ಹಿಡಿ ಕೇಳ್ತಾರೆ. ಅರ್ಥ ಆಯ್ತಾ? ಮೀಟಿಂಗ್ ಹೌದು, ಅದು ಏನಾಯ್ತು, ಕೆಲವರು ಬಂದು ಅಲ್ಲೇ ಮಾಡಿ ಅಂತ ಯಾರು ಸರ್? ಅದಕ್ಕೆ ಕೆಲವರು ಯಾರು ರಿಕ್ವೆಷನ್ ಕೊಡೋದು ಅಲ್ಲೇ ಮಾಡಿ ಅಂತ ಬೇಕಾಗಿಲ್ಲ. ಸುಮ್ಮನೆ ಇಲ್ಲಿ ಅಗ್ರೆಸಿವ್ ಮಾತಾಡೋದನ್ನ ಪ್ರಶ್ನೆ ಇಲ್ಲ. ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನಾಡಿದ್ದು ಶಿವರಾತ್ರಿ ಕಾರ್ಯಕ್ರಮ ಅದ್ರ ಬಗ್ಗೆ ಸುಮ್ಮನೆ ಅಗ್ರೆಸಿವ್ ನೋಡಿ ಹೇಳ್ತಿದ್ದೇಳಿ. ಆಮೇಲೆ ಪರಮೇಶ್ವರ್ ಫೋನ್ ಮಾಡಿದ್ರೆ ನೀವು ಗಲಾಟೆ ಯಾಕೆ ಗಲಾಟೆ ಮಾಡಿ ಯಾರು ಅಭಿವೃದ್ಧಿ ಮುಂಚಿತವಾಗಿ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳುವುದು ಎಂದು ತೀರ್ಮಾನಿಸಿ ನೆರೆದಿದ್ದ ಭಕ್ತಾದಿಗಳು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಚರ್ಚಿಸಿ ಈ ಕೆಳಕಂಡಂತೆ ತೀರ್ಮಾನಿಸಲಾಯಿತು. ಸದ್ಯದಲ್ಲಿ ಇಂದಿನ ಸಾಲಿನಲ್ಲಿ ನಡೆಸಿದಂತೆ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮಗಳೇನಿದೆ, ಆಹ್ವಾನ ಪತ್ರಿಕೆ, ಮುದ್ರಣ ವೆಚ್ಚ, ಲೈಟಿಂಗ್ಸು ದೇವಸ್ಥಾನದ ವತಿಯಿಂದ ಮಾಡ್ತಕ್ಕಂಥದ್ದು, ಮಗ್ಗಿನ ಪಲ್ಲಕ್ಕಿ ಉತ್ಸವ ಸೇವೆ ಇಂದಿನ ಸೇವಾಕರ್ತರಿಂದಲೇ ನೆರವೇರಿಸ್ತಕ್ಕಂಥದ್ದು, ಕ್ಷೀರಾಭಿಷೇಕ ಸೇವೆ ಕೂಡ ಇಂದಿನ ಸೇವಾಕರ್ತರ ಈಗಾಗಲೇ ಒಪ್ಪಿರೋದ್ರಿಂದ ಅವರಿಂದಲೇ ನೆರವೇರಿಸ್ತಕ್ಕಂಥದ್ದು, ಹಣ್ಣಿನ ಅಲಂಕಾರ ಸೇವೆಯನ್ನು ಪಿ ದೊಡ್ಡಸಿದ್ದಪ್ಪನವರು, ನಿವೃತ್ತ ಶಿಕ್ಷಕರು, ವಂತಾಳನವರು ಇವರು ಮಾಡಿಸಿದ್ರು ಕಳೆದ ಬಾರಿ. ಈ ಬಾರಿ ಸ್ವಲ್ಪ ವಿಶೇಷವಾಗಿ ಬೇರೆ ಏನೋ ಅಲಂಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಇವತ್ತು ಸಂಜೆ ಒಳಗಾಗಿ ನಾವು ತಿಳಿಸ್ತಿದ್ದು ಹೇಳಿದ್ರೆ ಅವರು ಏನು ಸೇವೆ ಮಾಡ್ತಾರೆ.